ಕಳೆದೆರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ಕುಂದಾಪುರ ಹೃದಯ ಭಾಗದ ಕುಂದಾಪುರ ಪುರಸಭಾ ವ್ಯಾಪ್ತಿಯ 7ನೇ ವಾರ್ಡಿನಲ್ಲಿ ಭಾರೀ ನೆರೆ ಬಂದಿದ್ದು ಬಹುತೇಕ ಎಲ್ಲಾ ಮನೆಗಳ ಒಳಗೆ ನೀರು ನುಗ್ಗಿದ ಪರಿಣಾಮ ಮನೆಯವರು ಕಂಗಾಲಾಗಿದ್ದಾರೆ. ವಲಸೆ ಕಾರ್ಮಿಕರ ಕುಟುಂಬಗಳಂತೂ ಸಂಪೂರ್ಣ ಮಳೆಯ ನೀರಿನಲ್ಲಿ ಮುಳುಗಿ ಹೋಗಿದ್ದು ದಿನಸಿ ಸಾಮಾನುಗಳು ನೀರು ಪಾಲಾಗಿವೆ. ಕುಂದಾಪುರದಿಂದ ಮಳೆ ಸುರಿದು ನಿನ್ನೆ ರಾತ್ರಿಯಿಂದ ಸುರಿತಾ ಇತ್ರಿ. ಕುಂದಾಪುರದಲ್ಲಿ ಪುರಸಭೆ ಕೌಶಲ್ಯರ ಮನೆ ಪಕ್ಕದಲ್ಲೇ ಇರುದ್ರಿ. ನಾವು ಈ ಥರ ನಮ್ಗೆ ಅಡುಗೆ ಮಾಡ್ಕೊಂಡು ತಿನ್ಲಿಕ್ಕೂ ಕಷ್ಟ, ಕೆಲ್ಸಕ್ಕೆ ಹೋಗ್ಲಿಕ್ಕೂ ಕಷ್ಟ. ನಮ್ಗೆ ದುಡಿಲಿಲ್ಲ ಅಂದರೆ ಜೀವನ ಇಲ್ಲ. ಈಗ ಮಾಡ್ಕೊಂಡು ತಿನ್ನೋಕ್ಕೂ ಈ ಥರ ನೀರೆಲ್ಲ ಫುಲ್ ಆಗಿತ್ತು. ನಾವು ಹೆಂಗೆ ಜೀವನ ಸಾಗಿಸ್ಬೇಕಂತ ಗೊತ್ತಾಗ್ತಾ ಇಲ್ರಿ. 4 ಮಕ್ಕಳು ಕಟ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಸಮಸ್ಯೆಗಳು ಹೆಂಗೆ ರಾತ್ರಿ ಮಲಗಬೇಕು, ಎಲ್ಲ ಇದು ಪೂರ ಬಟ್ಟೆ ಎಲ್ಲ ಒದ್ದೆ ಆಗಿದ್ದಾವೆ. ನಮಗೆ ಅಡುಗೆ ಮಾಡೋ ದಿನಸುಗಳೆಲ್ಲ ನೀರಲ್ಲಿ ತೇಲ್ಕೊಂಡು ಹೋಗಿದ್ದಾವ್ರಿ. ಅಕ್ಕಿ ಇಲ್ಲ, ಬ್ಯಾಳೆ ಇಲ್ಲ, ಎಂಥದ್ದು ಇಲ್ಲ ನಮಗೆ ಮಾಡ್ಕೊಂಡು ತಿನ್ನಲಿಕ್ಕೆ. ನೀರು ಮಳೆ ನಿನ್ನೆ ರಾತ್ರಿಯಿಂದ ಮಳೆ ಇತ್ತಲ್ರ, ಅದಕ್ಕೆ ನಾವು ಇಲ್ಲೇ ಕುತ್ಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನೋ ಹೊತ್ತಿಗೆ ನೀರು ಫುಲ್ ಬಂದು ಹೋಯ್ತು. ಇವತ್ತಿಷ್ಟು ಹೊತ್ತಾದರೂ ಎಂಥದ್ದು ಉಣ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ, ಯಾರು ಬರ್ಲಿಲ್ರಿ. ಈಗ ಮಾತ್ರ ಒಬ್ಬರು ನಮ್ಮ ಮನೆ ಬಾಜುಕ ಇದ್ದಾರೆ, ಕುಂದಾಪುರದಲ್ಲಿ ಮುನ್ಸಿಪಾಲಿಟಿ ಕೌಶಲ್ಯರು, ಅವ್ರು ಬಂದು ಕೆಲಸ ನೋಡ್ಕೊಂಡು ಹೋಗಿದ್ದಾರೆ. ಅವರು ಇನ್ನೂ ಅದ್ರ ಬಗ್ಗೆ ಎಂಥದ್ದು ಇದು ಮಾಡಿದ್ರು. ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣದ ಸಂದರ್ಭದಿಂದ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರುವುದೇ ಮಳೆ ನೀರಿನ ನೆರೆಗೆ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕುಂದಾಪುರದ ಪ್ರಸಿದ್ಧ ಸಂತೆ ಮಾರುಕಟ್ಟೆಯ ಒಳಗೂ ನೀರು ನುಗ್ಗಿದ್ದು ಅವಾಂತರ ಸೃಷ್ಟಿಸಿದೆ. ಒಳಚರಂಡಿ ಹಾಗೂ ಸರ್ವಿಸ್ ರಸ್ತೆಯ ಸಮಸ್ಯೆಯಿಂದಾಗಿ ಕೃತಕ ನೆರೆ ಸೃಷ್ಟಿಯಾಗ್ತಾ ಇದೆ ಎಂದು ಪುರಸಭೆ ಸದಸ್ಯ ಶ್ರೀಧರ್ ಶೇರ್ಗರ್ ಆರೋಪಿಸಿದ್ದಾರೆ. ಕುಂದಾಪುರದಲ್ಲಿ ನಿನ್ನೆ ಮತ್ತು ಇವತ್ತು ಬಂದಂಥ ಮಳೆಯಿಂದಾಗಿ ತುಂಬಾ ತೊಂದರೆಗಳಾಗಿದೆ ಎಲ್ಲರಿಗೂ. ಈ ವಾರ್ಡಿನಲ್ಲಿ ನನ್ನ ಮನೆಯಲ್ಲೇ ನೀರು ತುಂಬಿದೆ. ಅದರಂತೆ ಇಲ್ಲಿ ಎಲ್ಲ ಸುತ್ತಲೂ ಇರುವಂಥ ಬಾಗಲಕೋಟೆ ಆ ಊರಿನೆಲ್ಲ ಬಂದ ಕಾರ್ಮಿಕರಿಗೆ ಅವರ ಗುಡ್ಡಾರಗಳಿಗೆಲ್ಲ ನೀರು ಹೋಗ್ತಿದೆ. ಇಲ್ಲಿ ಆಚೆ ಈಚೆ ಮನೆ ಎಲ್ಲರಿಗೂ ಹೋಗ್ತಿದೆ. ಅದರ ನಂತರ ಆಚೆ ಹಳೆ ಆದರ್ಶ ಆಸ್ಪತ್ರೆಯ ಹಿಂದುಗಡೆ ಇರುವಂಥ ಜನರಿಗೂ ಸಮಸ್ಯೆ ಆಗಿದೆ. ಎಲ್ಲರ ಮನೆಯಲ್ಲೂ ನೀರಿದೆ. ಈ IRB ಮತ್ತು ನವಯುಗದವರ ಕಾಮಗಾರಿಯ ಕಳಪೆ ಕಾಮಗಾರಿಯಿಂದಾಗಿ ಹೀಗೆ ಆಗಿದೆ. ಇದಲ್ಲದೆ ಅವರು ನಮ್ಮ ಏರಿಯಾದಲ್ಲಿ ಸರ್ವಿಸ್ ರೋಡನ್ನು ಇನ್ನೂವರೆಗೂ ಮಾಡಲಿಲ್ಲ. ಎಷ್ಟೋ ಸರಿ ಮೀಟಿಂಗ್ ಕರೆದು ಹೇಳಿದರೂ ಇನ್ನೂವರೆಗೆ ಮಾಡಿಕೊಡಲಿಲ್ಲ. ಯಾವುದೋ ಒಂದು ಜಾಗದವರ ಸಮಸ್ಯೆ ಇದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇಲ್ಲೇ ಮಾತ್ರ ಕ್ಲಿಯರ್ ಆಗಲಿಲ್ಲ. ಇಲ್ಲಿಂದ ನಮ್ಮ ಮಹಾಲಕ್ಷ್ಮಿ ಹೋಟ್ಲಿಂದ ಹೇಳಿದ್ರೆ ಅಲ್ಲಿ ನಮ್ಮ ಸಂಗಮವರೆಗೂ ಇನ್ನೂವರೆಗೂ ಸರ್ವಿಸ್ ರೋಡ್ ಸರಿಯಾಗಿ ಮಾಡಲಿಲ್ಲ. ಎಲ್ಲ ಕಂಡರೂ ನೀರು ನಿಂತಿದೆ. ಈ ಜನರಿಗೆ ಸಮಸ್ಯೆ ಆಗಿದೆ. ಎಲ್ಲರ ಮನೆಯಲ್ಲೂ ನೀರು. ಯಾರಿಗೆ ಹೇಳೋದು? ನಾವು ನಮ್ಮ ಮನೆಯ ನೀರೇ ಜಾಸ್ತಿ ಆಗಿದೆ. ನಮ್ಮ 40-45 ವರ್ಷದ ಹಿಂದಿನ ಮನೆ, ಅದು ಬೀಳ್ದಾಗ ನಮಗೆ ಹೆದರಿಕೆ. ಅದರಿಂದಾಗಿ ನಾವು ಮನೆಯಲ್ಲೇ ಇರಬೇಕಾಗ್ತದೆ. ಜನ ಫೋನ್ ಮಾಡ್ತಾರೆ ನಮ್ಮಲ್ಲಿ ನೀರು. ಈಗ ನಾವು ಅದನ್ನು ಇದನ್ನೇ ವೀಡಿಯೋ ಮಾಡಿ ಅವರಿಗೆ ಕಳಿಸಿ ನಮ್ಮಲ್ಲೂ ನೀರು ಇಲ್ಲ, ನೀವು ಬರೋದು ಬೇಡ ಅಂತ ಹೇಳ್ತಾರೆ. ಹಾಗೆ ಹೇಳಿದ್ದಾರೆ. ಏನು ಮಾಡಲಿಕ್ಕಿಲ್ಲ. ಪುರಸಭೆಯವರು ಬಂದರು, ಪುರಸಭೆಯವರಿಗೆ ಈಗ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಹೋಗಬೇಕು, ಹರಿದು ಹೋದ ನಂತರ ಮಾಡ್ತೇವೆ ಅನ್ನೋದು ಹೇಳಿದ್ರು. ಮಳೆಗಾಲದ ಆರಂಭಕ್ಕೆ ಮುನ್ನವೇ ಹಲವಾರು ಬಾರಿ ಅತಿವೃಷ್ಟಿ ಸಮಸ್ಯೆಗೆ ಪೂರಕ ಸಿದ್ಧತೆಗಳನ್ನು ನಡೆಸುವ ಸಭೆಗಳನ್ನು ನಡೆಸಲಾಗಿದೆಯಾದರೂ ಆ ಸಭೆಗಳು ಕೇವಲ ಕಾಲಹರಣಕ್ಕಾಗಿ ನಡೆದಿವೆ ಎನ್ನುವುದಕ್ಕೆ ಸೋಮವಾರ ಸುರಿದ ಭಾರೀ ಮಳೆ ಸಾಕ್ಷಿಯಾಗಿದೆ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ. ರಾಘವೇಂದ್ರ ಬಳ್ಕೂರು, ಡೈಜ್ ವರ್ಲ್ಡ್ ನ್ಯೂಸ್, ಕುಂದಾಪುರ.